ದೀಪಕ್ ರಾವ್ ಕೊಲೆ ಪ್ರಕರಣದ ಸಾಕ್ಷಿಗಳು ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಕೊಲೆಗೆ ಸಂಚು ರೂಪಿಸಿದ್ದಾರೆಂಬ ಆರೋಪದ ಅಡಿಯಲ್ಲಿ ಪಿಂಕಿ ನವಾಜ್ ಹಾಗೂ ಆತನ ತಂಡವನ್ನ ಸುರತ್ಕಲ್ ಪೊಲೀಸರು ಬಂಧಿಸಿದ್ದಾರೆ. ದುಷ್ಕರ್ಮಿಗಳಿಂದ ಹತ್ಯೆಯಾದ ದೀಪಕ್ ರಾವ್ ಹೆಸರಿನಲ್ಲಿ ಸುರತ್ಕಲ್ ಬಸ್ ಸ್ಟ್ಯಾಂಡ್ಗೆ ಆತನ ಹೆಸರನ್ನ ಇಟ್ಟಿದ್ದರು. ಇದರ ಉದ್ಘಾಟನೆಯನ್ನ ಸ್ಥಳೀಯ ಶಾಸಕ ಭರತ್ ಶೆಟ್ಟಿ ನೆರವೇರಿಸಿದ್ರು. ಇದಕ್ಕೆ ಆತನ ಕೊಲೆಯ ಆರೋಪದಲ್ಲಿ ಬಂಧನಕ್ಕೆ ಒಳಪಟ್ಟು ನಂತರ ಜಾಮೀನಿನ ಮೇಲೆ ಹೊರಹೋಗಿರುವಂತಹ ಆರೋಪಿ ಪಿಂಕಿ ನವಾಜ್ ತೆರೆಮರೆಯಲ್ಲಿ ಅಡ್ಡಗಾಲು ಹಾಕಿದ್ದ. ಇದರ ಮುಂದುವರಿದ ಭಾಗವಾಗಿ ಲೋಕೊಂಡ್ವಾಲಾ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಲೋಕೇಶ್ ಬಳ್ಳಾಚಿಯವರನ್ನ ಕೊಲೆಗೆ ಸಂಚು ಹೂಡುವುದು ಜೊತೆಗೆ ಶಾಂತಿ ಕದಡಲು ಯತ್ನ ನಡೆಸಿದ ಆರೋಪವಿದೆ. ಈ ಹಿನ್ನೆಲೆಯಲ್ಲಿ ಸುರತ್ಕಲ್ ಪೊಲೀಸರಿಂದ ಪಿಂಕಿ ನವಾಜ್ ಸೇರಿದಂತೆ 5 ಜನರ ಬಂಧನವಾಗಿದೆ. ಸದ್ಯ ಈ ಸಂಚಿನ ಆಡಿಯೋ ವಾಯ್ಸ್ ಲೀಕ್ ಆದ ಬಳಿಕ ಬಂಧನವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ.